ಜುಲೈ 26ರಂದು ದುಷ್ಕರ್ಮಿಗಳಿಂದ ಹತ್ಯೆಗೀಡಾದಂತಹ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಅವರಿಗೆ ಪಕ್ಷದ ವತಿಯಿಂದ ಮನೆಯನ್ನು ಕಟ್ಟಿಕೊಡುವಂತಹ ಮಾತನ್ನು ಕೊಟ್ಟಿದ್ದರು. ನವೆಂಬರ್ 2ರಂದು ಅವರ ಕನಸಿನ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿತ್ತು. ಅವತ್ತು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಾಗಿತ್ತು. ಹಾಗಿದ್ರೆ ಹೇಗೆ ನಡೀತಾ ಇದೆ ಅವರ ಮನೆ ನಿರ್ಮಾಣದ ಕಾಮಗಾರಿ ಅನ್ನುವಂಥದ್ದನ್ನು ತೋರಿಸುವಂಥ ನೆಲೆಯಲ್ಲಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನೀವು ನೋಡಬಹುದು, ಇದು ಪ್ರವೀಣ್ ನೆಟ್ಟಾರು ಅವರು ಕಂಡಿದ್ದಂತಹ ಕನಸಿನ ಮನೆ ನಿರ್ಮಾಣ ಆಗ್ತಾ ಇರುವಂಥದ್ದು. ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. ನವೆಂಬರ್ 2ರಂದು ಅಂದರೆ 2022 ನವೆಂಬರ್ 2ರಂದು ಇದಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿತ್ತು. ಆ ಬಳಿಕ ಕಾಮಗಾರಿಯನ್ನು ಭರದಿಂದ ನೆರವೇರಿಸಲಾಗ್ತಾ ಇದೆ. ಬಹುಶಃ ಏಪ್ರಿಲ್ ಅಂತ್ಯದ ಒಳಗೆ ಈ ಒಂದು ಎಲ್ಲ ರೀತಿಯ ಕಾಮಗಾರಿಗಳನ್ನು ಮುಗಿಸಿ ಏಪ್ರಿಲ್ನಲ್ಲೇ ಈ ಒಂದು ಮನೆಯ ಗೃಹ ಪ್ರವೇಶವನ್ನು ಕೂಡ ನೆರವೇರಿಸೋದಕ್ಕೆ ಎಲ್ಲ ಬಗೆಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಈಗ ಅಂದಾಜು ಆರಂಭದಲ್ಲಿ ಒಂದು ಮನೆಯ ವಿನ್ಯಾಸ ಇತ್ತು ಅಥವಾ ಆರಂಭದಲ್ಲಿ ಒಂದು ಯೋಜನಾ ವೆಚ್ಚವನ್ನು ಹೇಳಿಕೊಳ್ಳಲಾಗಿತ್ತು. ಆದರೆ ಆ ಬಳಿಕದು ಬದಲಾವಣೆಯಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಈಗ ಹೇಗೆ ನಿರ್ಮಾಣ ಆಗ್ತಾ ಇದೆ, ಎಷ್ಟು ವೆಚ್ಚದಲ್ಲಿ ಪ್ರವೀಣ್ ನೆಟ್ಟಾರು ಅವರ ಕನಸಿನ ಮನೆ ರೂಪುಗೊಳ್ತಾ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಈಗ ನಾವು ನೋಡಬಹುದು, ಇದು ಮನೆಯ ಹೊರಾಂಗಣದ ಆವರಣ. ಅಂದರೆ ಮನೆಗೆ ನಾವು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಯಾಕಂತ ಹೇಳಿದರೆ ಈ ಒಂದು ಮನೆ ನಿರ್ಮಾಣದ ಗುತ್ತಿಗೆಯನ್ನು ಪಡೆದುಕೊಂಡಿರುವಂಥದ್ದು ಅಥವಾ ಗುತ್ತಿಗೆಯನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಅನ್ನುವಂತಹ ಸಂಸ್ಥೆ. ಸೊ ಆ ಸಂಸ್ಥೆಯ ಇಂಜಿನಿಯರ್ ನಮ್ಮ ಜೊತೆಗಿದ್ದಾರೆ. ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಒಟ್ಟು ಮನೆಯ ಚಿತ್ರಣವನ್ನು ಪಡೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕೀರ್ತಿಕ್ ಅಂತ ಹೇಳಿ, ಮುಗ್ರೋಡಿ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಿದ್ದೇನೆ. ಹೇಗೆ ನಿರ್ಮಾಣ ಆಗ್ತಾ ಇದೆ, ಸ್ವಲ್ಪ ಮನೆಯಲ್ಲಿ ಯಾವ ಥರ ಇದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ? ಓಕೆ, ಇದೀಗ ನಮಗೆ ಸಿಟ್ಔಟ್ ಬರುತ್ತೆ. ನೆಕ್ಸ್ಟ್ ಒಳಗೆ ಬಂದರೆ ಇದು ಲಿವಿಂಗ್ ಹಾಲ್. ನೆಕ್ಸ್ಟ್ ಇಲ್ಲಿ ಬಂದರೆ ಪೂಜಾ ರೂಮ್ ಬರುತ್ತೆ. ಓಕೆ, ಇದು ಪೂಜಾ ರೂಮ್ ಅನ್ನುವಂಥದ್ದು. ಅಂದರೆ ಇದು ಹಾಲಲ್ಲಿ ಒಂದು ಪೂಜೆಗೆ ಒಂದು ರೂಮನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿರುವಂಥದ್ದು ನೋಡಬಹುದು. ಇಲ್ಲಿ ಪೂಜಾ ರೂಮ್ ಬರುತ್ತೆ, ಇಲ್ಲಿ ಟಿವಿ ರೂಮ್ ಬರುತ್ತೆ, ಟಿವಿ ಯೂನಿಟ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಡೈನಿಂಗ್ ಹೋಗೋಣ. ಇದು ಡೈನಿಂಗ್. ಇದು ಬಂದ್ಬಿಟ್ಟು ಇದರಲ್ಲಿ ಸೈಡಿಗೆ ಇಲ್ಲಿ ದೈವಾಚರಣೆ ಮಾಡುವ ಪ್ರಯುಕ್ತ ಅವರಿಗೊಂದು ದೈವದ ರೂಮ್ ಅಂತ ಹೇಳಿ ಸೆಪ್ರೇಟ್ ಕೋಣೆಯನ್ನು ಮಾಡಿದ್ದೇವೆ. ಆಮೇಲೆ ಅದು ಮಾಸ್ಟರ್ ಬೆಡ್ರೂಮ್. ಅದು ಸಾಧಾರಣ 12 ಫೀಟ್ ಬೈ 10 ಫೀಟ್ ಬರುತ್ತೆ, ವಿಸ್ತಾರವಾಗಿದೆ. ಆಮೇಲೆ ಇದರಲ್ಲಿ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಅಂತಿದೆ. ಇದೀಗ ನಾವು ಟೈಲ್ ಹಾಕಿ ಫಿನಿಶಿಂಗ್ ಸ್ಟೇಜಲ್ಲಿದ್ದೇವೆ. ಸೊ ನೆಕ್ಸ್ಟ್ ಇದಕ್ಕೆ ಪೇಂಟಿಂಗ್ ಇನ್ನು ಸ್ಟಾರ್ಟ್ ಆಗಿದೆ. ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್. ಇದು 5 ಫೀಟ್ ಬೈ 10 ಫೀಟ್ ಬರುತ್ತೆ ಸೈಜ್. ಆಮೇಲೆ ಇದು ಕಿಚನ್. ಇದು 15 ಬೈ 12 ಬರುತ್ತೆ. ಇದರಲ್ಲಿ ಕಿಚನ್ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಇನ್ನು ಇದು ಇನ್ನೊಂದು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್. ಇದು ಬಂದುಬಿಟ್ಟು 12 ಬೈ 10 ಬರುತ್ತೆ. ನೆಕ್ಸ್ಟ್ ಇಲ್ಲಿ ವಾರ್ಡ್ರೋಬ್ ಯೂನಿಟ್ ಬರುತ್ತೆ. ಇದೊಂದು ಬೆಡ್ರೂಮ್. ಇದು 5 ಫೀಟ್ ಅಗಲಕ್ಕೆ ಒಂದು ಪ್ಯಾಸೇಜ್ ನಮಗೆ ಆ ಕಡೆ ಈ ಕಡೆ ಓಡಾಡೋಕ್ಕೆ. ಆಮೇಲೆ ಇದು ಬಂದುಬಿಟ್ಟು ಕಿಚನ್. ಅಂದರೆ ಇಲ್ಲಿ ಸೌದೆಯಲ್ಲಿ ಕಟ್ಟಿಗೆಯಲ್ಲಿ ಅಡುಗೆ ಮಾಡುವಾಗೆ. ಆಮೇಲೆ ಇದರಲ್ಲಿ ಸ್ಟೋರ್ ರೂಮ್ ಬರುತ್ತೆ. ಇದು ಇನ್ನೊಂದು ರೂಮು ಹಿಂದ್ಗಡೆ. ಇದು ಬಂದುಬಿಟ್ಟು 10 ಬೈ 11 ಫೀಟ್ ಚದರ ಸಂಖ್ಯೆಯಲ್ಲಿದೆ. ಇದು ಇನ್ನೊಂದು ಬಾತ್ರೂಮು. ಇದು ಇಂಡಿಯನ್ ಟಾಯ್ಲೆಟ್.
ಈಗ ಎಲ್ಲ ಸೇರಿ ಒಟ್ಟು ಮನೆ ವಿಸ್ತೀರ್ಣ ಎಷ್ಟು ವಿಸ್ತಾರವಾಗಿ ನಿರ್ಮಾಣ ಆಗಿದೆ? ಸುಮಾರು 2800 ಸ್ಕ್ವೇರ್ ಫೀಟ್ನಷ್ಟು ಇದೆ, ದೊಡ್ಡ ಮನೆ ಇದೆ. ಕಾಮಗಾರಿ ನಡೀತಾ ಇದೆ. ಸೊ ಯಾವಾಗ ಒಂದು ಅಂದಾಜು ಕಂಪ್ಲೀಟ್ ಆಗ್ಬೋದು? ಗೃಹ ಪ್ರವೇಶ ಹೇಗೆ ಯಾವಾಗ ಇಡ್ಬೋದು? ಏನಾದರೂ ಈಗ ಸದ್ಯಕ್ಕೆ ಡೇಟ್ ಅನೌನ್ಸ್ ಆಗಿದೆ? ಏಪ್ರಿಲ್ ಹಂತಕ್ಕೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಏಪ್ರಿಲ್ ಹಂತಕ್ಕೆ ಗೃಹ ಪ್ರವೇಶಕ್ಕೆ ಡೇಟ್ ಫಿಕ್ಸ್ ಮಾಡೋದಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಮನೆಯವರು. ಸೊ ನಮ್ಮದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ಈಗ ಒಟ್ಟು ವೆಚ್ಚ ಹೇಗಿದೆ ಅಂದರೆ, ಆರಂಭದಲ್ಲಿ ಒಂದು ವಿನ್ಯಾಸ ಇತ್ತು, ಅದಕ್ಕೊಂದು ವೆಚ್ಚ ಅಂತ ಇತ್ತು, ಆ ಬಳಿಕ ಬದಲಾವಣೆ ಆಗಿದೆ ಅನ್ನೋದು. ಈಗ ಒಟ್ಟು ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗಿದೆ? ಇವಾಗಿನ ವೆಚ್ಚ ಅಂದಾಜು ವೆಚ್ಚ ನನಗೆ ಅಷ್ಟು ತಿಳಿದಿಲ್ಲ. ಆದರೂ ಮೊದಲಿಗೆ 65 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡುವುದೆಂದು ಡಿಸೈಡ್ ಮಾಡಿದ್ದಾರೆ. ಆಮೇಲೆ ಇವಾಗ ಹೆಚ್ಚು ಕಮ್ಮಿ ಎಷ್ಟಾಗ್ಬೋದು ಅಂತ ಹೇಳಿಕ್ಕಾಗಲ್ಲ. ಅಂದರೆ ಸುಮಾರು ಚೇಂಜಸ್ ಆಯಿತು. ಅಂದರೆ ಈ ಕಡೆ ನಾವು ಮ್ಯಾಂಗ್ಳೂರ್ ಟೈಲ್ ಹಾಕೋದಂತಿತ್ತು ಬ್ಯಾಕ್ ಸೈಡ್, ಆಮೇಲೆ ಅದಕ್ಕೆ RCC ಮಾಡಿದ್ವಿ. ಸೊ ಹಾಗೆ ಒಟ್ಟಾರೆಯಾಗಿ ಬೈ ಏಪ್ರಿಲಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ. ಏಪ್ರಿಲ್ ಹಂತಕ್ಕೆ ನಮ್ಮದು ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು. ಮನೆ ಹೇಗೆ ನಿರ್ಮಾಣ ಆಗ್ತಾ ಇದೆ, ಅಂದಾಜು ಯಾವಾಗ ಕಂಪ್ಲೀಷನ್ ಆಗುತ್ತೆ, ಎಲ್ಲವನ್ನೂ ಕೂಡ ಮಾತನಾಡಿದ್ವಿ. ಇಂಜಿನಿಯರ್ ಅವರು ಮಾಹಿತಿಯನ್ನು ಕೊಟ್ಟರು. ಈಗ ಅವರ ಮಗನ ಕನಸಿನ ಮನೆ, ಮಗ ಬಹಳಷ್ಟು ಆಸೆಯನ್ನು ಹೊಂದಿದ್ರು ಮನೆ ಒಂದು ನಿರ್ಮಾಣ ಮಾಡಬೇಕು ಅಂತ. ಆದರೆ ಈಗ ಎಲ್ಲರ ಸಹಕಾರದಿಂದ ನಿರ್ಮಾಣ ಆಗ್ತಾ ಇದೆ. ಹೆತ್ತವರಿಗೆ ಏನು ಅನ್ನಿಸ್ತಾ ಇದೆ ಕೇಳೋಣ. ಅವರ ತಂದೆ ತಾಯಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಈಗ ಮಗನ ಒಂಜಿ ಪಂಡ ಕನಾಂದು ಪನೊಲಿ ಒಂಜಿ ಎಡ್ಡೆ ಇಲ್ಲ ಅವಡು ಪಪ್ಪ ಅಮ್ಮನ ಒಂಜಿ ಎಡ್ಡೆ ತೂವು ನೋಡು ಅವತ್ತೆ ಅವನೊಂದು ಬೇಲೆ ಎಂಚ ಅನ್ಸ ಅವನು ಮಗೆ ಒಂಜಿ ಬಾರಿ ಒಂಜಿ ಆಸೆ ಇತ್ತಂಡೆ ಒಂಜೆ ಅನ್ಬಾಲ ಎಂಕಲಿಗೆ ಮಗೆ ಇತ್ತನ ಮೂಜಿ ಪುಣ್ಜೋಕ್ಲೆಗಳ ಎಂಕಲ ಫ್ಯಾಮಿಲಿ ತಾಯಿ ಒರಿ ಆಣ್ ಮಗೆ ಇತ್ತನ ಅಂಚ ಮಾಂತೆರೆಲ್ಲ ಬಾರಿ ಪೊರ್ಲು ಒಡೆತಿಲ್ನ ಅಪ್ಪಮ್ಮಲ್ನ ಅಕ್ಕನಗ್ಲೆಲ್ಲ ಬಾವಡಿಕ್ಲ ಜೋಕ್ಲು ಬಂದ ಬಾರಿ ಪೊರ್ಲು ತೂವನಿತ್ತೆ ಮುಖಾಯ ಒಂಜಿ ಪಂಡೋನಿತ್ತೆ ಇಲ್ಲು ಕಟ್ಟೋಡು ಒಂಜಿ ಇಲ್ಲು ಕಟ್ಟೋಡು ಮಾಮಲ್ಲ ಇಲ್ಲು ಕಟ್ಟೋಡು ಒಂಜಿ ಸೋಕು ನಂಗೆ ಒಂಜಿ ಮಾಂತೆರೆಲ್ಲ ಲೆಪ್ಪುಡೋಡು ಇಲ್ಲುಗೆ ಒಂಜಿ ಆಸೆ ಇತ್ತು ಬಾಲೆಗೆ ಅಂತ ಕಲೆ ಉಂಡೇರು ದೆತ್ತೆರನ್ನ ಬಾಲೆನು ಅಂಚತ ಅಗ್ಲೆಗ್ಲಂಚನೆ ನಾನು ದೆತ್ತೆರಂಡು ಅಗ್ಲೇನು ಇಂಚನೆ ಬುಡಿಯರ ಬಲ್ಲಿ ಮಂತ ಅಗ್ಲೆಗ್ ಎನ್ನ ಬಾಲೆನ್ ದೆತ್ತಲೆಗನೆ ನನ್ನ ಬಾಕಿದಾಗ್ಲೆಲ್ಲ ನಾನು ಒರಿಯೋಡು ಬಾಕಿದಾಗ್ಲೇದಲ್ಲ ಮಣಪಿರ ಬಲ್ಲಿ ಅಂಚತಾಗ್ಲು ನಿಗ್ಲೆ ಅಗ್ಲೇನು ಕಾನೂನು ಎಂಕಲೆಗೆ ಕಾನೂನು ಓಡು ಅಗ್ಲೆ ಇಂಚನೆ ಬುಡಿಯರ ಬಲ್ಲಿ ಮಾತ್ರ ಎನ್ನ ಬಾಲೆನ್ ದೆತ್ತಲೇನ ಅಗ್ಲೆಗ್ಲಂಚನೆ ಏರೆನ್ನ ಬಾಲೆಗೆ ಅನ್ಯಾಯ ಮಾಡ್ತಾರೆ, ಪ್ರವೀಣಾಗ ಅನ್ಯಾಯ ಮಾಡ್ತಾರೆ. ಆ ಪ್ರವೀಣಾಗ ಅನ್ಯಾಯ ಮಾಡ್ತಾಗಲೇ ಅಗ್ಲೆಗ್ಲ ಶಿಕ್ಷೆ ಕೊರೋಡು ಅಂತ ಅದು ಪನ್ಪುನ ಆಯ್ತು ಪನ್ಲೆ ಮಾಂತೆರೆಲ್ಲ ಎಂಕಲೆ ತೋನಿ ಇತ್ತನೇ ಎಂಕಲೆ ನಾನೇ ಏರ್ಲ ಇಜ್ಜಿ ಎಂಕಲೆ ಪ್ರೇಹಂಡು ಒಂಜಿ ಅಕ್ಕ ಇತ್ತು ಕೊರುದು ಅಕ್ಕ ಒಂಜಿ ಲಲ್ಲು ಆಳೇನು ಪಂಡತಿತ್ತೆ ಏನು ಲೆತೊಂಡು ಬತ್ತೆ ಕಂಡಾಣಿ ಕೊರ್ನಲು ಮಸ್ತ್ ಶಿಕ್ಷೆ ಇತ್ತು ನಳಿಗೆ ಅಪ್ಪ ಏನು ಲೆತೊಂಡು ಬರ್ತದೆ ಏನಕ್ಕೆ ಬೇತೆ ಬೋರ್ಚ ಕೈಯಲ್ಲ ಅಯ್ಯ ಬೋರ್ಚಿ ನಿಕ್ಕೆ ಬೇತೆ ಒಂಜಿ ಸಾದಿ ಮಣಪೆ ಅಂತ ಪಂಡತಿತ್ತೆ ಅಂಚ ಲೆತೊಂಡು ಬತ್ತಿತ್ತೆ ಲಾಲಿ ಉಲ್ಲಲ್ಲು ಅಲ್ಲಿಗೆ ತಂಬಿಯನ ಮಂಡೆ ಬೆಚ್ಚಟು ಮಸ್ತ್ ಮಂಡೆ ಬೆಚ್ಚಟು ಲಾಲು ಬಾತನ್ ಪನ್ಪಮಲ್ಲೆ ನಾ ಬಾಲೆ ಪೋತೆ ಎಂಕಲೆ ಹೋಯ್ತ ಇಲ್ಲು ಕಟ್ಟು ಕೊರಿಯರು ಕಟ್ಟಿಲ್ ತಂದಿನೇ ಇಲ್ಲು ಕಟ್ಟು ಕೊರ್ಪೇರು ಇಲ್ಲು ಆಯನ ಒಂಜಿ ಪ್ರೀತಿಗೆ ದೀರ್ತ ಅಪ್ಪಮ್ಮನ ಹಂಚಿ ಊತೊಂಜಿ ಇಲ್ಲು ಕಟ್ಟು ಕೊರ್ಪೇರು ಅಂಡ್ ಎಂಕಲೆಗೆ ಗಿರೇಪುನಗ ಬೇಜಾರ ಉಂಟು ಏಪಲ ಮಗನ ಬೇಜಾರ ಉಂಟು ಇಪ್ಪುಂಡು ತೂನಾಗ ದಾನೆ ಮಲ್ಪೊಲಿ ಪನಿ ಅಂಚ ಅರೊಂಜಿ ಬಾರಿ ಸಾಧನೆ ಇರ್ಲು ಪಗೆಲು ಸಾಧನೆ ಮಾಲ್ತೊಂಜಿ ಇಲ್ಲು ಕಟ್ಟು ಕೊರೊಂಟುಲ್ಲೇರು ಬೇಲೆ ತಗಲಿಲ್ಲ ಅಂಚನೆ ಬಾರಿ ಪೊರ್ಲು ಬೇಲೆ ಮಾಲ್ತು ಕೊರೊಂಟುಲ್ಲೇರು ಒಂಜಿ 10 ಜನ ಬತ್ತೇರು ಒಂಜಿ ಭರವಸೆ ಪೂರ ಕೊರಿಯರು ಒಂಜಿ ಸಹಾಯ ಪೂರ ಮಂತೇರು ಇತ್ತೆ ಇಂಚೋಂಡು ಯಾರನ್ನ ಬರೊಂದುಲ್ಲೇರ ಪಾತೆರ ಪವನ್ ಜಾನಿ ಆನಿರ್ದ ಪಕ್ಕ ಏರ್ಲ ಬತ್ತು ಬರೊಂಟುಲ್ಲೇರು ಜನಕ್ಕಲು ಅಂತ ಸಾಯರ್ತ ಏರ್ನಾಳ ಇಜ್ಜಿತ್ತೆ ಆನೆ ಸುರುಟು ಇತ್ತನವೆ ಐರ್ದಕ ಏರ್ನಾಳಮ್ಮ ಎನ್ನ ಎಂಕಲ ಇಡೆಗೆ ಎಂಕಲ ಕೈಕ ತಿಕ್ಕುತ್ತಿಜ್ಜಿ ಸಾಯರ್ತ ಇಜ್ಜಿ ಬತ್ತಂತು ಪೋಂಟು ಕೇಂಡುಂಟು ಮುರಣ್ಣ ಬೆಂಗಳೂರು ಇಡ್ದು ಬತ್ತೇರು ಸೋಮವಾರ ಪೇಂಟೆ ಇಡ್ದು ಬತ್ತೇರು ಬತ್ತದು ಪೋಪೇರು ತೂತು ಪಾತೆರ್ದು ಪೋಪೇರು ಅಂಚ ಬೇರೊಂಜಿ ಸರಿ ಜನರನ್ನ ಆರಂಜಿ ನೀಟ ಮುರಾಣಿ ಕುಡ್ಲಾಗ ಸುಮಾರು ಸರ್ತಿಕೊಂಡು ಇಂಥ ಮುರಾಣಿ ಕರಿಬಾರು ಟುಕೊಂಡತು ಕುಡ್ಲ ಕೊಂಡತು ಮರ್ದುಪುರ ಕೊಂಡತು ಹತ್ತುಂಡು ಅರೆ ಗಳಿಗೆ ಹೊರೈತೆ ಮಗನ ಮಂಡೆ ಬೆಚ್ಚಾಟು ಮತಿ ಗಡ್ಡಿ ಲೆಕ್ಕ ಹಾಕೊಂಡು ಸರ್ಜಂದ ಆಯಿರು ಆರ್ಟ್ ಪೇಷಂಟ್ ಹತ್ತಾರು ತರ ಪಡ್ತಾನೆ ಅದನ್ನ ಆರ್ಟ್ ಪೇಷಂಟ್ ಅವರ ತಂದೆ ಜೊತೆ ಕೂಡ ಮಾತಾಡೋಣ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದು. ಜುಲೈ 27 ಇಂದ ಮಾಲ್ತೇರು ಜುಲೈ 27 ಎಂಕಳಿಗೆ ಉತ್ತಾಣ ಅನಿತ ದಿನೊಟ್ಟು ಎಂಕಳ
ಅಪ್ಪೆಮ್ಮೆ ಮುಳು ಇಜ್ಜಾಣ ಎಲ್ಲಿಯ ಮಗಳನಲ್ಲಿ ಒಂದು ಕಾರ್ಯಕ್ರಮ ಆಡಿ ಪೋತೋ ಅಲ್ಲ ಬುಡಿತಿಲ್ಲ ಮುಳಿಜ್ಜಾಡು ಅಲ್ಲ ಆಳ್ನ ಅಪ್ಪೆಮ್ಮ ನಾಡಿ ಬೋದಿತ್ತಾಳು ಬುಕ್ಕ ಕಳ ಮಾತಿರಲ್ಲ ಬತ್ತ ಉದ್ದಿಗೆ ತಾಂಡಾಲ ಮೂಜಿ ರಡ್ಡಿ ನೊಟ್ಟೆ ಪಂಡಿಗೇರು ಪಂಡ ತಡಾರ ಬಳ್ಳಿ ಅನ್ಪಿಸಿಟ್ಟು ಪಂಡಿಗೇರ ಅಂಟ ಎಡ್ಡೆಡ್ಡೆ ಪುರ್ಲುತ ಬೇಳೆ ಈ ಎಳಮೆ ಬಿರತ ಗುಡ್ಡಿಗೆ ಎಡ್ಡೆಡ್ಡೆ ಪುರ್ಲುತ ಬೇಳೆ ಆಯ್ ಒಂಜಿ ಕಮ್ಯುನಿಸ್ಟ್ ಒಂಜಿ ಕಾಂಗ್ರೆಸ್ ಒಂಜಿ JDS ಬುಕ್ಕ ಒಂಜಿ BJP ವಾ ಪಕ್ಷೋಟ್ಲ ಭೇದ ಮಾಲ್ತಿಜಾಯ್ ಪ್ರತಿ ಪಕ್ಷೋಟ ನಮ್ಮ ಹಿಂದೂ ಸಂಘಟನೆಗಳನ್ನ ಪತ್ತಂತೂ ಪೂರ ಎಡ್ಡೆಡ್ಡೆ ಬೇಳೆ ಮಾಲ್ತು ನಡ್ತೊಂದಿತ್ತು ಆಡ ಮುರಾಣಿತ ದಿನೊಟ್ಟು ಈ ನಮ್ಮನೆ ಮಾಲ್ತೀರ ಅವೇ ಆಣಿತ ದಿನೊಟ್ಟು ಒಂಜಿ ಇಲ್ಲೂ ಕೆಲವು ಸಮೇತ ಪೋತಿತ್ತೆ ಬ್ಯಾರನ ಇಲ್ಲೂ ಕೆಲವು ಸಮೇತ ಪೋತಿತ್ತೆ ಆಡ ಅಣ್ಣ ಒಂಜಿ ಬುಟ್ಟು ನೀರು ಇಜ್ಜಂತೆ ಪೋಯ್ತ್ರಿ ಅಣ್ಣ ಏನೊಂಜಿ ಹುಷಾರು ಇಜ್ಜಂದ್ರೆ ಅಂಡೆ ಎರಡು ಓಳೆ ಓಪುಳ ಅಪ್ಪೆಮ್ಮನು ಒಂಜಿ ಇಲ್ಲಡೆಗೆ ಒಂಜಿ ಓಡೆಗಳೆಲ್ಲ ಒಂಜಿ ಬೈಕಟ್ಟು ಗಾಡಿ ಕೊಡ್ದು ಹೋಗ್ತೀರಿ ಓಳ್ಳೆ ಕಳೆ ಬುಡ್ಪೇತಿ ಓಳ್ಳ ಒಂಜಿ ಏನು ಬಾರಿ ಮಲ್ಲ ಗೌರವ ಉಳ್ಳೆ ಈಗಲೇ ಮಣಿ ಪಂತ ಇಲ್ಲಲ್ಲ ಆರಾಮಟ್ಟು ಕುಲೋಂತ ಇಟ್ಬೋದು ಬೇತದಾಲ ಮಾಲ್ಪುರ್ ಎಂಕೆಂಚಿನ ಬೋರ್ಡು ಅನ್ಪೋಚೋಟು ಅವು ಪಂಡು ಇತ್ತೆ ಕಳೆ ಅಂತ ಪಂಡ್ಲೆ ಪೂರ ಕೊಡ್ತು ಬರ್ಪೋದು ಮುಕ್ಕೊಂಜಿ ಪಂಡು ಇತ್ತೆ ಇಲ್ಲೆಂಕಲ್ಲವು ಸರಿ ಜಂಡು ಆಡ ಇಲ್ಲಿ ಸರಿ ಜಂಡು ಅಪ್ಪಗ ಪಂಡು ಇತ್ತೆ ಇಲ್ಲಿ ರಿಪೇರಿ ಮಾಲ್ತು ಮೊದಲ ಟೈಮ್ ಬಿಟ್ಟು ಇಲ್ಲಿ ರಿಪೇರಿ ಮಾತ್ರ ಮಾಲ್ತು ನಾನು ಎರಡು ವರ್ಷ ಕರೀತಾನಾಗ ಏನು ಎಡ್ಡೆ ಒಂಜಿ ಗೌರವ ಪೋತು ಬುಕ್ಕು ಕೈತು ಅನುಕೂಲ ಆನಾಗ ಏನು ಇಲ್ಲಿ ಕಟ್ಟದು ಕೊಡ್ಪೆ ಪಂಡು ಇತ್ತು ಈಗಲೇ ಆರಾಮೋಟು ಇಲ್ಲ ಅಲ್ಲಿ ಕುಲ್ಪಾಪೆ ಅಂದು ಪಂಡು ತಿತ್ತು ದಿನ ಮಾತ್ರ ಮುರಾಣಿ ತರಿ ಉಂಟು ಮಾಂತ ಶಾಸಕರ್ನಾಗಲಿ ನಳಿನಿ ಅಣ್ಣಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪೂರ ಬತ್ತಾಗಲೇ ತೂತಾನಾಗ ಭಾರಿ ಮನಸ್ಸು ಬೇಜಾರಾಂಡು ಇಳ್ಳು ಕಟ್ಟು ಕೊಡ್ಪ ಅಂತ ಪಂಡೇರು 2 ವರ್ಷ ಕರೀತು ಕಟ್ಟಪೆಂದು ಪಣ್ಣಾಯಿ ಆಯ್ನ ದಿನ ಮಾತ್ರ ತೂತಾನಾಗ ಸಡನ್ ನಳಿನಿಯಲ್ಲಿ ಈ ನವಂಬರ್ 2 ತಾರೀಕಿಗೆ ಭೂಮಿ ಪೂಜೆ ಮಾಡ್ತತಿ ಇನಿಕ್ಕನಾಗ ಇಳ್ಳು ಜಿಲಕ ತುಂತಾಯಿರು ಅಂತ ದೀಪನಾಗ ಭಾರಿ ಪಾಸ್ಟಿಟ್ಟು ಭಾರಿ ಮಾತೇರ್ಲ ಸೇರ್ತು ಇಳ್ಳು ಕಂಚು ಕಟ್ಟು ತೋರಿರಿ ಆಯ್ನಾತ ಬೇಕಾ ಎಲ್ಲಂಜಿ ಏಪ್ರಿಲ್ 27 ಇಳ್ಳು ಕೆಲವು ನಿಘಂಟು ಮಲ್ತು ಆನಿ ಮಾತಾ ಶಾಸಕರನಾಗಿಲ್ಲ ಮಾತೇರಲ್ಲ ನಳಿನಿ ಅಣ್ಣೆಲ್ಲ ನಮ್ಮ ಸಾಧ್ಯತೆ ಅಣ್ಣ ಮುಖ್ಯಮಂತ್ರಿಲ್ಲ ನಮ್ಮ ಸುಳ್ಯ ತಾಲೂಕು MLA ಇರಲ್ಲ ಅಂಗಾರ ಇರಲಿ ಪೂರ ಮಾತೇರಲ್ಲ ಏರಲ್ಲ ಭೇದ ಭಾವನೆ ಇದ್ದಂತೆ ಆನ ಒಂಜಿ ಪ್ರೀತಿಗೋಸ್ಕರ ಅಪ್ಪೆ ಮಾಡೋ ಒಂದಿತ್ತು ಮಾತೆಲ್ಲ ಬತ್ತಿತ್ತು ನಮ್ಮ ಒಂಜಿ ಕಾರ್ಯಕ್ರಮ ಸೇರ್ತು ಮಾತೆಲ್ಲ ಒಂಜಿ ಇದು ಮಾಡ್ಕೊಡು ಎಂಡ ಒಂಜಿ ಅಭಿಪ್ರಾಯ ನಾನು ಅದು ಮುಗು ಎಂಚಿನೋದಂಡ ಇನಿತ್ತ ಗೌರ್ಮೆಂಟ್ ಎಂಚಿನೋದಂಡ ಏನು ಒರಿಯಾನು ಕೆರಿಯಂಡ ಎನ್ನ ಅಪ್ಪಗ ದಿಪ್ಪೊಡು ಏನು ಒರಿಯಾನು ಕೆರಿಯಣು ಎನ್ನಾನು ಕೆರೋಡು ಅಪ್ಪಗ ಈ ಗೌರ್ಮೆಂಟ್ ಎಡ್ಡೆ ಬೇಳೆ ಮಲ್ತುಂದು ಉಪ್ಪುಂಡು ಅಪ್ಪ ಬುಕ್ಕೋರಿ ಬಿದಾಡಿಯರ ಇಜ್ಜಿ ಆ್ಯಂಡ್ ಮರ್ಡರ್ 10 ವರ್ಷ ಜೈಲ್ಟು ಮಾಡ್ನು ಐಕ್ ಬುಕ್ಕ ದುಡ್ಡು ಕಟ್ಟಿದ ನಾನೂರಿ ಅಂಚ ಆಣ್ ಕೆರೋಡು ಅವೊಂಜಿ ಗೌರ್ಮೆಂಟ್ ಮಲ್ತದು ಬಿಡು ಈ ಜಂಡ ಪೊಣ್ಣು ಜೋಕ್ಲೇನು ಪಾರ ಬರಿಯಾರ ಭಾರಿ ಕಷ್ಟ ಉಂಟು ನಮ್ಮ ಹಿಂದೂ ಜಾತಿಗೆ ಪೊಣ್ಣು ಜೋಕ್ಲೆ ಪಾರ ಬರಿಯಾರ ಕಷ್ಟ ಉಂಟು ಆಯ್ತು ಬಾಳೆನೀರು ಕೆರಿಯರು ಅಗ್ಲೇನು ಕುಡಿಯೋರ ಅಲ್ಲಿ ಕೊಯ್ತು ಅಂದಿಟ್ಟು ಮಾತ್ರ ಒಂಜಿ ಇಡೀ ಊರಿಗೆ ಉಪಕಾರ ಮಾಡ್ತಾರೆ ಬಾಳೆಹಣ್ಣ ನಮಗೆ ರಾಜಕ್ಕೆ ಇದಾರ್ತಿ ಇಲ್ಲಿ ತನಕ ಗಮನ ಎತ್ತೊಂಡಿದ್ದಾನೆ ಇದು ಬಿಡಾಯಿ ಫೋನ್ತು ಪತ್ತೊಂತು ಏರೆಗ್ಲ ಅನ್ಯಾಯ ಮಾಡ್ತಿದ್ದೇವೆ ಅಂದಿಟ್ಟು ಭಕ್ಸೊಟ್ಟಿತ್ತೆಲ್ಲ ಅನ್ಯಾಯ ಮಾಡ್ತಿದ್ದೆ ಏರೆಗ್ಲ ಪೂರ ಎದುರು ಬೆತ್ತಡಿ ತಾಡು ಇಂಗತ್ತು ಬರ್ತದೆ ಎನ್ನ ಮರ್ಮಲ್ಲ ಇಜ್ಜಂದಿ ಪಡ್ತುಟ್ಟು ಬರ್ತದಾಡು ಇಂಗತ್ತು ಇಂಚ ಬೇಲೆ ಮಾಲ್ತಿರತ್ತ ಆಗ್ಲೇನು ಬುಡ್ರಿ ಯಾರನ್ನೇ ಬಳ್ಳಿ ಮಾಡ್ರ ಆಗ್ಲೆಗ್ಲ ಇಂಚಿನ ಶಿಕ್ಷಕ ರೋಡೆ ಆಗ್ಲೆಗ್ಲ ఒక ఓటు గుంతారు షాపింగ్ మాల్ బత్ కేంద్ర ఓటు గుంతాడు ఏరాన్లో ಒಂಜಿ ನರಮಾಣಿ అయినాಗಲೇ ಅಪ್ಪಮ್ಮಿ ಪಣುವೇರ ನಿಗಲ ಆಲೋಚನೆ ಅನ್ಪಳೆ ఆయన ಓಟು ಗುಂತಾಡು ಎನ್ನ ಮಗನ ಕಡ್ತ ಕೆರ್ನಾಗಲೇನು ಓಟು ಗುಂತಾಡು ನನ್ನ ಅಪ್ಪಮ್ಮಿ ಇಂಚಿನ ಒಪ್ಪಿಗೆ ಕೊರುವೇರು ಅವ್ರ ಆಲೋಚನೆ ಅನ್ಪಳೆ ನಿಗಲು ಅಂಚದ ಎಂಕಲ ಪಂತ ಬಲ್ಲಿ ಉಂತಾರ ಬಲ್ಲಿಂದ ಪಂತ ಎಂಕಲ ನಾನೇ ಬಾಕಿದಾಗಲೇ ಇಂಚನೆ ತಗಲು ಮಲ್ಪಣ ನನ್ನ ಊರ್ದಾಗಲೇ ನಗಲು ದೀಡುವೇರ ಇದಮ್ಮನೆ ಅಂಟ ಇಂಚೆಂಕಲ ಆತೆ ಉಕ್ಕಂಕ್ಲೆಗ್ ದಾಲ ಪಣಿರ ಸಾದಿಜ್ಜಿ ಇಗ್ಲೇ ವಸ್ತು ಎಂಕಲ್ಲ ತೋಜಿಂಡು ತೂಪಾರು ಇಂಚ ಮರ್ಮಲ್ಲ ಈ ಪೊರ್ತುಟು ಹಳೆ ನೂತನಗ್ಲ ಈ ಪೊರ್ತುಟು ಇಂಚಿನೊಂಜಿ ಕಷ್ಟ ಬತ್ತುಜ ಪೊಣ್ಣಗ್ ಐನಾಲ್ ಮೇಸೋನೇರು ಎನ್ನ ಮಗಳ ಮೂಜಿ ಪೊಣ್ಣು ಜೋಕುಲ ಲೇಕೊನೆ ಆಳೆನ್ ಎನ್ನ ಮಗಳಂದೆ ತೂನಿತ್ತೇನು ಆಳೆನ್ ಮರ್ಮಾಳಂದೆ ತೂತುಜೇನು
ಇನ್ನು ಇಂಚಿನ ಈ ಪುರ್ತುಟಿ ಒಂಜಿ ಜೋಕ್ಲ ನಂಜಿ ಬಾಳೆಲ್ಲ ಇತ್ತುಡ್ತಾನೆ ಮಂಡೆ ವೆಚ್ಚಿದ್ದಾನೆ ಇನ್ನು ಐಕ ಉಲ ಇಜ್ಜಾತ ಕೊರ್ನ ಫೋಟೋ ಜೋಕುಲು ಬರ್ತೈತಿ ಮುಜ್ಜೆಲ್ಲ ವಾರಟು ಓರ್ತಿ ಬರ್ತೈತಿ ಎಂಕಲ್ಲ ಚಾಕ್ರಿ ಮಾಡ್ತಂದಿಲ್ಲ ಎಂಕ ರೆಡಿ ಪ್ರೈವೇಟ್ ಆಗಲಿ ನೆಕ್ಸ್ಟ್ ಏನು ನೆಕ್ಸ್ಟ್ ದಿನ ಬತ್ತಿನ ಬರ್ಪಾಲು ಗೋಪಾಲು ಚಕಾರಿ ವಾರಟವರ ಬತ್ತಿತ್ತಾಲು ಬರ್ಪಾಲು ಗೋಪಾಲು ಅದೇ ನಮ್ಮ ಕೀರ್ತಿ ಕಣ್ಣಿ ನವೀನಣ್ಣಿ ದಾಮೋದರಣ್ಣಿ ಪರಿಚಯ ಇತ್ತನಾಗಲಿ ಮಲ್ಲ ಪರಿಚಯ ಇತ್ತನಾಗಲಿ ಇಲ್ಲಿ ಘಟನೆ ಆಗಲಿ ಡೈಲಿ ಬತ್ತೊಂದು ಬೇಳೆ ಮಲ್ತುಂಟು ಉಳ್ಳೇರಿ ಭಾರಿ ಸೋಕುತ್ತ ಬೇಳೆ ಮಲ್ತೇರಿ ಭಾರಿ ಸೋಕುತ್ತ ಬೇಳೆ ಮಲ್ತೇರಿ ಎಂಕಲೆ ಪದೇ ಪದೇ ಪನ್ಯಾರ ಗುಂತಿದಿಯರು ಮಾತ್ರ ಎಂಕಲೆ ಇತ್ತೆ ಪಾತೆನ ಬುಕ್ಕ ಗೇನೆಪ್ಜಿ ಬಾಳೆತ ಮಂಡೆ ವೆಚ್ಚಾಯ್ತು ಅದು ಮಾಂತೆಲ್ಲ ಏಪ್ರಿಲ್ 27 ಇಲ್ಲೋ ಕೆಲವು ಮಾಂತೆಲ್ಲ ಬೆಳೆ ಬಾಳೆಗೋಸ್ಕರ ಎನ್ನ ಮಗೇಂದೇ ಎನ್ನ ಬಾಳೆ ಇಜ್ಜಲ್ಲ ಆ ಫ್ಯಾಮಿಲಿ ಬುಡ ನಳಿನಣ್ಣೆ ಸಡನ್ನೇ ಗೊತ್ತುಂಟು അതിനകത്ത് ಬೇಕಾ 5 ತಿಂಗಳು ಆರೋಗ್ಯ ಪ್ರಯತ್ನ ಮಾಡ್ತೀವಿ ಇಲ್ಲು ಕಟ್ಟಿಯರು ಕೂಲೆಣ್ಣ ಎಂಕಲೆಗೆ ಆತೆ ಎನ್ನ ಮಗಕ್ಕೆ ಇರೋದಂಡ ಮುಸಲ್ಮಲ್ಟ ಇರೋದ ಇತ್ತಂಡ ಅಗಲಿನೇ ನಾ ಬಾಳೆ ಅಂಗಡಿಗೆ ಮಾಡ್ತೋಣಿತ್ತೆ ಎನ್ನಕಲ್ಲ ಕೈತ ಗಂಜಿ ಆಯನ ಕೈತ ಉಣುಪೇ ಉಂಡೋಣಿತ್ತೆರಗಲು ಆಯನ ಮಗಕ್ಕೆ ಹುಷಾರಿಜ್ಜಂಡಿಗೆ ಜರಕು ಮದ ಮರ್ದೆ ನಮ್ಮ ಬಾಳೆಗೆ ದುಡ್ಡು ಕೊರಿಯೆ ఆయన అమ్మేరట దుడ్డు కొరియ అంచిన ఇరోదైన మగకి ఇత్తుండ ఇంచ తుయ్యారు ఇత్తుండ ఆ ఇన్నేట ఆని ఆయన ఇంచ మాత్రాన్ని బొల్పుగా ನಾನು ಬೆಳ್ಳಾರೆ ಮರ್ದಗಲೇತನ పోతే ಅಲ್ಪಾಡ್ತ ಪಂಡೆ ಕೊಂಚ ಇಲ್ಲೋಕೆಲ್ಲ ಭಾರುಂಡಮ್ಮ ಮುಸಲ್ಮಾನ್ಗಳ ಇಲ್ಲೋಕೆಲ್ಲ ಎಡ್ಡ ನರಮ್ಮಣಿ ಆ రెడ్డ నరమ్మని ఆడ కిలోకెళ్ళి భారుండండి ఎన్ని బుక్కల పండే ఈ కూడా పోతు చేస్తాం మగ ఇన్ని రాయి పోపునదండి అందులో ఇన్ని పోతు పడతాం మంది పోతు అంచాక ఏనా లేదంటే పోయినా బాగాలేక మోనేనా ఎడుతు బుక్క తూತು ಜನ ಇಲ್ಲಡೆ ಬತ್ತಿ ಜನಟ ಏರ್ಲ ಆಣಿ ಇತ್ತ ದಿನೊಟ್ಟು ಪಂಡಿಗೆರು ಊರಾಡ ಹೆಂಗ ಇರೇನಟ ಏನು ಇತ್ತ ಬರ್ಪೆ ಬಾಲೆ ಇತ್ತ ಬರ್ಪೆ ಅಂಡತೆ ಮುಳು ಬೆಂದ್ರ ಕಾಯ್ತಿರ್ತು ಅಯ್ಯನ ಚೆಲ್ಲೆ ಮಗಳ ನಡೆ ಪೋಪುಣೆ ಇತ್ತೆ ಬರ್ಪೆ నేను కాతుంటులా ఆయన ముళ్ళు ఓండెన్న బాలే ఓండు ఎంకలే మనత్తాన్ని అన్న గుంత ఎంకలేగా అప్పే మాట ఎంకలట పంటిజరు ఏర్ల ఇక నాయన ఒట్టిగిన ఎంకల పోతు దా ఎంకలే బుడుతూ పోయినా బాలే ఇత ಇಲ್ಲ ಅಂಡ್ ಎಂಕಲೆ ಪೊರ್ಲು ಕೊಂಚ ಇಲ್ಲ ಅಪ್ಪೆ ಮಗ ಮಾಲ್ತು ಕೊರಿಯರು ಅಂಡ ಆಯನ ನೆನಪು ಎಂಕಲೆ ಏಪ ಮರಪ್ಪೇರಾಪುಂಡು ಪಲ್ಲೆ ಇದು ಪ್ರವೀಣ್ ನೆಟ್ಟಾರು ಅವರ ಹೆತ್ತವರು ಹೇಳ್ತಾ ಇರುವಂತಹ ಮಾತು. ಮನೆ ಏನು ನಿರ್ಮಾಣ ಆಗ್ತಾ ಇದೆ. ಇದೇ ಏಪ್ರಿಲ್ 27ಕ್ಕೆ ಅದರ ಗೃಹ ಪ್ರವೇಶವನ್ನು ಕೂಡ ನಾವು ಇಟ್ಟುಕೊಳ್ಳುವಂಥ ಒಂದು ಯೋಚನೆಯಲ್ಲಿ ಇದ್ದೇವೆ. ಸೊ ಇದಕ್ಕೂ ಕೂಡ ಎಲ್ಲರೂ ಬರಬೇಕೆನ್ನುವಂಥ ಒಂದು ಆಮಂತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಒಂದು ಕಡೆಯಿಂದ ಮನೆ ನಿರ್ಮಾಣ ಆಗ್ತಾ ಇದೆ, ಆದರೆ ಮಗನ ನೆನಪು ಅನ್ನೋದು ಯಾವತ್ತೂ ಮನಸ್ಸಿನಲ್ಲಿರುತ್ತೆ, ಅದಂತೂ ಹೋಗೋದಿಲ್ಲ. ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಒಂದು ಮಾತೇನಿದೆ, ಅದರಂತೆ ಅದು ಯಾವತ್ತೂ ನಮ್ಮನ್ನು ಕಾಡುತ್ತೆ ಅನ್ನುವಂಥ ಒಂದು ಬೇಸರವೂ ಕೂಡ ಇವರಲ್ಲಿ ಇದೆ ಅನ್ನುವಂಥದ್ದು. ರಾಜೇಶ್ MS ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.